ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಮಣಿಪಾಲದ ಪೈ ಕುಟುಂಬದ ಕೊಡುಗೆ ಅಪಾರ. 1984ರಲ್ಲಿ ಉಡುಪಿ ಆಸುಪಾಸಿನ ನಾಗರಿಕರ ಆರೋಗ್ಯ ಸೇವೆಗಾಗಿ ಮಣಿಪಾಲ ಸಂಸ್ಥೆಯು ಸಂಸ್ಥಾಪಕರ ಹೆಸರಿನಲ್ಲಿ ಆರಂಭಿಸಿದ ಡಾಕ್ಟರ್ ಟಿ.ಎಂ.ಎ. ಪೈ ಆಸ್ಪತ್ರೆಯು 4 ದಶಕಗಳ ಸುದೀರ್ಘ ಅವಧಿಯ ಸೇವಾ ಪರಂಪರೆಯನ್ನು ಹೊಂದಿದ್ದು, ಇದೀಗ 42 ವರ್ಷಗಳ ಬಳಿಕ ಕಿನ್ನಿಮುಲ್ಕಿಗೆ ಸ್ಥಳಾಂತರಗೊಂಡಿದೆ. ಇಲ್ಲಿನ ವೈದ್ಯರು ಮತ್ತು ಸಿಬ್ಬಂದಿ ಸಿಹಿ ಕಹಿ ನೆನಪುಗಳೊಂದಿಗೆ ಹೊಸ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ಈ ಕುರಿತಂತೆ ಭಾವನಾತ್ಮಕ ಸನ್ನಿವೇಶದ ಒಂದು ವರದಿ ಇಲ್ಲಿದೆ. ಉಡುಪಿ ನಗರದ ಹೃದಯ ಭಾಗದ ತಾಲೂಕು ಕಚೇರಿ ಮುಂಭಾಗ 4 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ಟಿ.ಎಂ.ಎ. ಪೈ ಆಸ್ಪತ್ರೆಯು ಜೂನ್ 1ರಿಂದ ಮೊದಲುಗೊಂಡು ಕಿನ್ನಿಮುಲ್ಕಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಸ್ವಾಗತ ಗೋಪುರದ ಬಳಿಯ ವಿಶಾಲವಾದ ಆವರಣಕ್ಕೆ ಸ್ಥಳಾಂತರಗೊಂಡು ಕಾರ್ಯಾರಂಭವಾಗಿದೆ. 1.4 ಎಕರೆ ವಿಸ್ತೀರ್ಣದ ವಿಶಾಲ ಸ್ಥಳದಲ್ಲಿ ನೂತನ ಆಸ್ಪತ್ರೆಯ ಕ್ಯಾಂಪಸ್ ನಿರ್ಮಾಣಗೊಂಡಿದೆ. 1984ರಲ್ಲಿ ಪ್ರಾರಂಭವಾಗಿದ್ದ ಡಾಕ್ಟರ್ ಟಿ.ಎಂ.ಎ. ಪೈ ಆಸ್ಪತ್ರೆಯೊಂದಿಗೆ ಸ್ಥಳೀಯ ಜನರಿಗೆ ಅವಿನಾಭಾವ ಸಂಬಂಧವಿದೆ. ಇದೀಗ ಆಸ್ಪತ್ರೆಯ ಸ್ಥಳಾಂತರ ಪ್ರಕ್ರಿಯೆಯು ಜನರ ಹಳೆಯ ನೆನಪುಗಳನ್ನು ಮತ್ತೆ ಕೆದಕುವಂತೆ ಮಾಡಿದೆ. ನಾನು ಇಲ್ಲಿ ಕಳೆದ 27 ವರ್ಷಗಳಿಂದ 1999ರ ಕೊನೆಯಲ್ಲಿ ನಾನು ಇಲ್ಲಿ ಬಂದಿದ್ದು. ಆಗಿಂದು ಮಧ್ಯದಲ್ಲಿ ಒಂದು 4-5 ವರ್ಷ ಇರಲಿಲ್ಲ. ಈ ಆಸ್ಪತ್ರೆಯ ಈ ಕಟ್ಟಡದ ಒಂದು ಅಟ್ಯಾಚ್ಮೆಂಟ್ ನಮಗೂ ಇದೆ. ಅದೇ ರೀತಿ ನನಗಿಂತ ಹೆಚ್ಚು ಇನ್ನೂ ಹಲವು ದಶಕಗಳು ಹೆಚ್ಚು ಕೆಲಸ ಮಾಡಿದಂಥವ್ರು ಇದ್ದಾರೆ. ಅವರೆಲ್ಲರಿಗೂ ಹಾಗೂ ಕಡಿಮೆ ಸಂದರ್ಭ ಕೆಲಸ ಮಾಡಿದವ್ರಿಗೂ ಸಹ ಇಲ್ಲಿ ಒಂದು ಬಹಳ ಅಟ್ಯಾಚ್ಮೆಂಟ್ ಇದೆ. ಆದ್ದರಿಂದಾಗಿ ಹೊಸ ಕಟ್ಟಡಕ್ಕೆ ಮೂವ್ ಆಗ್ತಾ ಇದ್ದೀವಿ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇದ್ದರೂ ಸಹ ಈ ಕಟ್ಟಡವನ್ನು ಬಿಟ್ಟು ಹೋಗ್ತಿದ್ದೀವಿ ಅಂತ ಒಂದು ದುಗುಡ ಸಹ ಮನಸ್ಸಿನಲ್ಲಿ ಹಲವಾರು ಜನರಿಗೆ ಇದೆ. ನಾವು ಇದು ಇನ್ನೂ ಬಿಟ್ಟು ಹೋದರೆ ನಾಳೆಯಿಂದ ಬರಲಿಕ್ಕಾಗೋದಿಲ್ವಾ, ಮತ್ತೆ ಬರ್ಬೋದಾ, ನಾವೇನಾದ್ರು ಬಿಟ್ಟವರು ತಗೊಂಡು ಹೋಗ್ಬೋದಾ, ನೋಡಲಿಕ್ಕೆ ಒಳಗೆ ಬರ್ಬೋದಾ, ಈ ರೀತಿ ಎಲ್ಲ ಮನಸ್ಸಿನಲ್ಲಿ ಬರೋದು ಸಹಜ. ಇದು ಸಾಮಾನ್ಯವಾಗಿ ಆಗುವಂಥದ್ದಲ್ಲ. ಯಾಕಂದರೆ ಆಸ್ಪತ್ರೆಗಳು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಹೊರತು ಈ ರೀತಿ ಒಂದು ಕಟ್ಟಡದಿಂದ ಒಮ್ಮೆಗೆ ಇನ್ನೊಂದು ಕಟ್ಟಡಕ್ಕೆ ಸಂಪೂರ್ಣ ಸ್ಥಳಾಂತರ ಆಗೋದು ಬಹಳ ರೇರ್. ಇಂಥ ಒಂದು ಸಂದರ್ಭದಲ್ಲಿ ಈ ಶಿಫ್ಟಿಂಗನ್ನು ಸಹ ನಾವು ಕಳೆದ ಹಲವಾರು ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ರು ಸಹ 48 ಗಂಟೆ ಒಳಗೆ ಇಡೀ ಆಸ್ಪತ್ರೆನಲ್ಲಿಗೆ ಶಿಫ್ಟ್ ಮಾಡುವಂಥ ಒಂದು ಕೆಲಸವನ್ನು ಕೈಗೆತ್ತಿಕೊಂಡಿರೋದು ಬಹಳ ದೊಡ್ಡ ಕೆಲಸವೇ. ಹೊಸ ಕಟ್ಟಡಕ್ಕೆ ಹೋದ ನಂತರ ಕಟ್ಟಡ ಮಾತ್ರ ಬದಲಾಗತ್ತೆ ಹೊರತು ನಮ್ಮ ಕಲ್ಚರ್, ನಾವು ಕೆಲಸ ಮಾಡುವ ರೀತಿ, ನಮ್ಮ ಬದ್ಧತೆ ಯಾವುದೇ ರೀತಿಯಲ್ಲೂ ಬದಲಾಗೋದಿಲ್ಲ. ಅದರಿಂದಾಗಿ ಆ ಒಂದು ಮುಜುಗರನ್ನು ಯಾರು ಇಟ್ಕೊಳ್ಳೋದು ಬೇಡ. ಬಹಳ ಒಂದು 3/4 ಕಿಲೋಮೀಟರ್ ಸ್ವಲ್ಪ ದೂರಕ್ಕೆ ಹೋಗ್ತಿದ್ದೀವಿ ಸಿಟಿ ಸೆಂಟ್ರಿಂದ ಬಿಟ್ಟು. ಅಲ್ಲಿ ವ್ಯವಸ್ಥೆ ಇನ್ನೂ ಚೆನ್ನಾಗಿರೋದ್ರಿಂದ ಕಟ್ಟಡವನ್ನು ನೀವು ಖಂಡಿತ ಎಲ್ಲರೂ ಮಿಸ್ ಮಾಡ್ಕೊಳ್ತೀರಾ. ಅದನ್ನು ನಮ್ಮ ಸೇವೆಯನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ನಾವು ಬಿಡೋದಿಲ್ಲ. ಆಸ್ಪತ್ರೆ ಲಾ ಕಾಲೇಜ್ ಹಾಸ್ಪಿಟಲ್ ಅಂತಾನೆ ಫೇಮಸ್. ಲಾ ಕಾಲೇಜಿಗೂ ಆಸ್ಪತ್ರೆಗೂ ಏನು ಸಂಬಂಧ ಎಂದು ನೀವು ಕೇಳಬಹುದು. ಆರಂಭದಲ್ಲಿ ಈ ಕಟ್ಟಡದಲ್ಲಿ ಕಾನೂನು ಕಾಲೇಜು ತರಗತಿಗಳು ನಡೆಯುತ್ತಿದ್ದವು. ಕೋರ್ಟ್ ಪಕ್ಕದಲ್ಲಿ ಕಾನೂನು ಕಾಲೇಜು ಕಾರ್ಯನಿರ್ವಹಿಸ್ತಾ ಇತ್ತು. ಅಷ್ಟೇ ಅಲ್ಲದೆ ಇದು ಕಾಲೇಜು ಕಟ್ಟಡ ಮಾತ್ರವಲ್ಲ, ಉಡುಪಿಯ ರಂಗಭೂಮಿಯ ಹಳೆಯ ನಾಟಕಗಳು ನಡೆಯುತ್ತಿದ್ದ ಸ್ಥಳವೂ ಆಗಿತ್ತು. ಜೊತೆಗೆ ಹಾಸ್ಟೆಲ್ ಆಗಿಯೂ ಈ ಕಟ್ಟಡ ಬಳಕೆಯಾಗಿತ್ತು ಎನ್ನುತ್ತಾರೆ ವೈದ್ಯಕೀಯ ಸಿಬ್ಬಂದಿ. ಎಲ್ಲಿ ಕೆಲಸ ಮಾಡೋದು ಹೇಳಿದ್ರೆ ಮೊದಲು ಲಾ ಕಾಲೇಜ್ ಆಸ್ಪತ್ರೆ ಅಂತ ಹೇಳ್ತಿದ್ರು. ಮೊದಲು ಇಲ್ಲಿ ಲಾ ಕಾಲೇಜ್ ಇತ್ತು. ಆನಂತರ ಇದು ಟಿ.ಎಂ.ಎ. ಪೈ ಕ್ಲಿನಿಕ್ ಅಂತ ಆಯಿತು. ಆಮೇಲೆ ಟಿ.ಎಂ.ಎ. ಪೈ ಹಾಸ್ಪಿಟಲ್ ಆಯಿತು. ಒಳ್ಳೆಯ ಅನುಭವ, ನನ್ನ ಜೀವನದ ಒಂದು ಮರೆಯಲಾಗದ ಅನುಭವ ಈ ಆಸ್ಪತ್ರೆಯಲ್ಲಿ ನಾನು ಕಳೆದಿದ್ದೇನೆ. ಮೆಡಿಕಲ್ ಸೂಪರ್ಡೆಂಟ್ ಇರಲಿ ಅಥವಾ ನಮ್ಮ ಮ್ಯಾನೇಜರ್ಗಳು ಯಾರೇ ಇದ್ದರೂ ಒಂದು ನಮ್ಮ ಅಣ್ಣ ತಮ್ಮಂದಿರಂತೆ ಒಂದು ಒಳ್ಳೆಯ ಒಂದು ವಾತಾವರಣ ಇಲ್ಲಿ. ಯಾವಾಗಲೂ ಕೆಲಸ ಮಾಡಲಿಕ್ಕೆ ಸಂಬಳ ಮಾತ್ರ ಮುಖ್ಯ ಅಲ್ಲ, ವಾತಾವರಣ ಸಹ ಮುಖ್ಯ. ಅಂಥ ವಾತಾವರಣವನ್ನು ಇಲ್ಲಿ ನಮಗೆ ಸೃಷ್ಟಿಸಿಕೊಟ್ಟಿದ್ದಾರೆ. ಮತ್ತು ನಮ್ಮದು ಸಣ್ಣ ಪುಟ್ಟಗಳು ಇದು ಇರುವಂಥದ್ದೇ, ಎಲ್ಲ ಮನೆಯಲ್ಲೂ ಇರ್ತದೆ. ಹಾಗೆ ಅಂಥ ಯಾವುದೇ ಒಂದು ಇಲ್ಲಿಯ ಸಿಹಿ ನೆನಪುಗಳೇ ಜಾಸ್ತಿ, ಕಹಿ ನೆನಪುಗಳು ಕಮ್ಮಿ ಈ ಬಿಲ್ಡಿಂಗಲ್ಲಿ. ಇದನ್ನು ಬಿಟ್ಟು ಹೋಗಲಿಕ್ಕೆ ನಮ್ಮದು ಒಂದು ಮನೆ ಬಿಟ್ಟು ನಾವು ಮನೆ ಒಕ್ಕಲಾಗುವಾಗ ಹೊಸ ಮನೆಗೆ ಹೋದೆ. ಅದರ ಹಳೆ ಮನೆಯಲ್ಲಿ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು. ಅದರಲ್ಲಿ ಒಂದು 25-30 ವರ್ಷ ನಾನು ವಾಸ ಮಾಡಿ ಬಾಲ್ಯವನ್ನು ಕಳೆದಿದ್ದೆ. ಅದೇ ಒಂದು ಎಕ್ಸ್ಪೀರಿಯನ್ಸ್ ಈಗಲೂ ಆಗ್ತಾ ಉಂಟು. ಈ ಆಸ್ಪತ್ರೆಯ ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಅವರ ಸೇವೆಯನ್ನ ಉಡುಪಿಯ ಜನತೆ ನೆನಪಿಸಿಕೊಳ್ಳುತ್ತಾರೆ. ಡಾಕ್ಟರ್ ಟಿ.ಎಂ.ಎ. ಪೈ ಆಸ್ಪತ್ರೆ ಜನರ ಭಾವನೆಗಳೊಂದಿಗೆ ಬೆರೆತ ಕಟ್ಟಡವಾಗಿದೆ. ಹೆರಿಗೆಯ ಜೊತೆಗೆ ಹೊರರೋಗಿ ಸೇವೆಯನ್ನು ಹಲವಾರು ದಶಕಗಳಿಂದ ನೀಡುತ್ತಾ ಬಂದಿದ್ದು ಹಲವಾರು ತಲೆಮಾರುಗಳ ಜನರು ನೆನಪಿಸಿಕೊಳ್ಳುತ್ತಾರೆ. ಈ ಕಟ್ಟಡ ನೆನಪು ಮಾತ್ರ. ಹೊಸ ಕಟ್ಟಡದಲ್ಲಿ ಇನ್ನಷ್ಟು ಉತ್ತಮ ಸೇವೆ ಒದಗಿಸುತ್ತೇವೆ ಎನ್ನುತ್ತಾರೆ ಇಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರು ಮತ್ತು ಸಿಬ್ಬಂದಿ. ನಾವು ಇಲ್ಲಿ ಮಾಡಿದ ಕೆಲಸ, ಇಲ್ಲಿ ಮಾಡಿದ ಅಳು ನಗು ಎಲ್ಲ ಇನ್ನು ನಮಗೆ ಜಸ್ಟ್ ಒಂದು ನೆನಪು ಮಾತ್ರ. ಅದನ್ನು ಎಣಿಸುವಾಗ ತುಂಬ ಬೇಜಾರಾಗ್ತಾ ಉಂಟು.
ಆ ಶ್ರೀಕೃಷ್ಣ ಪರಮಾತ್ಮ ನಮಗೆ ಇಲ್ಲಿ ಯಾವ ರೀತಿಯಲ್ಲಿ ನಮ್ಮ ಹಾಸ್ಪಿಟಲ್ ಇಂಪ್ರೂವ್ ಆಗಿತ್ತೋ ಇನ್ನು ಅಲ್ಲಿ ಸಹ ಹೋದ ಮೇಲೆ ನಮ್ಮ ಹಾಸ್ಪಿಟಲ್ ಹಾಗೆ ಇಂಪ್ರೂವ್ ಆಗಿ ಇಲ್ಲಿ ಹೇಗೆ ಹೆಸರು ಬಂದಿತ್ತೋ ಅದೇ ಹೆಸರು ದೇವರು ನಮಗೆ ಅಲ್ಲಿ ಸಹ ತಂದು ಕೊಡಲಿ ಅಂತ ನಾನು ದೇವರ ಹತ್ರ ಸಹ ಬೇಡ್ತೇನೆ. ಮತ್ತು ಎಲ್ಲ ಜನಗಳಿಗೆ ಸಹ ಹೇಳ್ತೇವೆ, ನಾವು ಇಲ್ಲಿ ಎಷ್ಟು ಒಳ್ಳೆ ಸೇವೆ ಕೊಟ್ಟಿದ್ದೇವೋ ಇದಕ್ಕಿಂತ ಒಳ್ಳೆಯ ಕ್ವಾಲಿಟಿ ಸೇವೆಯನ್ನು ನಾವು ಅಲ್ಲಿ ಕೊಡ್ತೇವೆ. ಇಲ್ಲಿ ನಾವು ಹೇಗೆ ಜನರೊಟ್ಟಿಗೆ ಬೆರೀತಿದ್ದವೋ ಅಲ್ಲಿ ಸಹ ನಾವು ಹಾಗೆ ಜನರ ಸೇವೆಗೆ ನಾವು ಸದಾ ಸಿದ್ಧರಾಗಿದ್ದೇವೆ. ಈ ಕಟ್ಟಡ ನೆನಪು ಮಾತ್ರ. ಹೊಸ ಕಟ್ಟಡದಲ್ಲಿ ಇನ್ನಷ್ಟು ಉತ್ತಮ ಸೇವೆ ಒದಗಿಸುತ್ತೇವೆ ಎನ್ನುತ್ತಾರೆ ಇಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರು ಮತ್ತು ಸಿಬ್ಬಂದಿ. ಸಣ್ಣ ಆಸ್ಪತ್ರೆಯಾಗಿ ಒಂದು ಮನೆ ಥರ ಫೀಲಿಂಗ್ ಉಂಟು ನಮಗೆ. ಯಾಕಂದರೆ ಇಡೀ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳ ಕನೆಕ್ಷನ್ ಇರ್ತದೆ ಸಣ್ಣ ಹಾಸ್ಪಿಟ್ಲ್ ಆಗಲಿಕ್ಕೆ ಹೋಗಿ. ಈ ಬಿಲ್ಡಿಂಗ್ನ ಅನೇಕ ನೆನಪುಗಳು 22 ವರ್ಷದಿಂದ ನಮ್ಮಲ್ಲಿ ಆವಾಗವಾಗ ನೆನಪಾಗುವಂಥ ಸಂದರ್ಭಗಳು ಬರ್ತದೆ. ನಮ್ಮ ರಿಲೇಟಿವ್ಸ್ ಎಲ್ಲರೂ ಇಲ್ಲೇ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾ ಇರೋದ್ರಿಂದ 22 ವರ್ಷದಿಂದ ಅನೇಕ ನೆನಪುಗಳು ನಮ್ಮ ಒಟ್ಟಿಗೆ ಇಲ್ಲಿಂದ ಬೇರೆ ಈಗ ಇದಕ್ಕೆ ಶಿಫ್ಟ್ ಆಗಿ ಹೊಸ ಕಟ್ಟಡಕ್ಕೆ ಹೋಗ್ತಾ ಇದ್ದೇವೆ. ಆದರೂ ಏನೋ ಒಂದು ರೀತಿ ಅಲ್ಲಿ ಹೊಸ ಪ್ಲೇಸಿಗೆ ಹೋಗುವ ಸಂತೋಷ ಇದ್ದರೂ ಇದನ್ನು ಬಿಟ್ಟು ಹೋಗುವಾಗ ಏನೋ ನಾವು ಮದುವೆಯಾಗಿ ಗಂಡನ ಮನೆಗೆ ಹೋದ ಹಾಗೆ ಒಂದು ರೀತಿ ತಾಯಿ ಮನೆ ಬಿಟ್ಟು ಹೋದ ಹಾಗೆ ಆ ಥರ ಫೀಲ್ ಆಗ್ತದೆ. ಆ್ಯಕ್ಚುಲಿ ಇದು ಹಾಸ್ಪಿಟ್ಲ್ ಎಲ್ಲರಿಗೂ ಇಷ್ಟ ಇತ್ತು. ಸ್ವಲ್ಪ ದೂರದವರಿಗೆ ಹಳ್ಳಿಯವರಿಗೆಲ್ಲ ಇದು ಹಾಸ್ಪಿಟ್ಲ್ ತುಂಬ ಅನುಕೂಲ ಆಗ್ತಾಯಿತ್ತು. ಯಾಕಂದರೆ ಚಿಕ್ಕ ಹಾಸ್ಪಿಟಲ್, ಓಡಾಡಲಿಕ್ಕೆಲ್ಲ ಇಲ್ಲಿ ಆ್ಯಕ್ಚುಲಿ ಕೊಕ್ಕರ್ನೆಯಿಂದ ಕುಂದಾಪುರದಿಂದ ಆ ಕಡೆದು ಪೇಷಂಟ್ ಎಲ್ಲ ತುಂಬ ಬರ್ತಾಯಿತ್ತು ಮುಂಚೆ. ಇನ್ನು ನೆನಪು ಮಾತ್ರ. ಈ ಹೊಸ ಕಟ್ಟಡಕ್ಕೆ ಹೋಗ್ತಾ ಇದ್ದೇವೆ, ಅಲ್ಲಿ ಸಹ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ನಡೀಲಿ, ಎಲ್ಲ ಒಳ್ಳೆ ರೀತಿಯಲ್ಲಿ ಬಂದ ಪೇಷಂಟಿಗೆಲ್ಲ ಗುಣಮುಖರಾಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ಅಮ್ಮ ಗಣಪತಿ ದೇವರ ಹತ್ರ. 1984ರಲ್ಲಿ ಉಡುಪಿ ಆಸುಪಾಸಿನ ನಾಗರಿಕರ ಆರೋಗ್ಯ ಸೇವೆಗಾಗಿ ಮಣಿಪಾಲ ಸಂಸ್ಥೆಯು ಸಂಸ್ಥಾಪಕರ ಹೆಸರಿನಲ್ಲಿ ಆರಂಭಿಸಿದ ಡಾಕ್ಟರ್ ಟಿ.ಎಂ.ಎ. ಪೈ ಆಸ್ಪತ್ರೆಯು 4 ದಶಕಗಳ ಬಳಿಕ ವಿಸ್ತಾರವಾದ, ಸುಸಜ್ಜಿತವಾದ, ಉನ್ನತೀಕರಿಸಿದ ಮೂಲಸೌಕರ್ಯವನ್ನು ಒಳಗೊಂಡ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇದು ಫಸ್ಟ್ TB ಸೆಂಟರ್ ಆಗಿ ಶುರುವಾದದ್ದು, ಮತ್ತು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಗಿ, ಮತ್ತು ಹಾಸ್ಪಿಟಲ್ ಸರ್ವಿಸ್ 84 ಇಸ್ವಿಯಿಂದ ಪ್ರೊವೈಡ್ ಮಾಡ್ತಿದ್ದೆವು. ಇದರಲ್ಲಿ ಸುಮಾರು ಇಮೋಷನ್ ಅಟ್ಯಾಚ್ಮೆಂಟ್ ಆಗಿದೆ ನಮಗೂ, ನಮ್ಮ ಸಿಬ್ಬಂದಿಗಳಿಗೂ ಹಾಗೂ ರೋಗಿಗಳಿಗೂ. ಇಲ್ಲಿ ಹಲವಾರುಗಳು ಖುಷಿಯಿಂದ ಟ್ರೀಟ್ಮೆಂಟ್ ತಗೊಂಡು ಹೊರಗಡೆ ಗುಣಮಟ್ಟಾಗಿ ಹೋಗಿದ್ದಾರೆ. ಈಗ ನನ್ನದು ಪರ್ಸನಲ್ ಆಗಿ 15 ವರ್ಷದಿಂದ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಿ ಇಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಜನರಿಗೋಸ್ಕರ ಹೇಗೆ ಸೌಲಭ್ಯಗಳನ್ನು ಜಾಸ್ತಿ ಕೊಡಲಿಕ್ಕೆ ಸಾಧ್ಯವಾಗಿರುವುದು, ಇಲ್ಲದಿದ್ದರೆ ಹೇಗೆ ಅನುಕೂಲದಲ್ಲಿ ನಾವು ಸರ್ವಿಸನ್ನು ಪ್ರೊವೈಡ್ ಮಾಡುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಇದು ಮುಂದೆನೂ ಆಸ್ಪತ್ರೆಗೆ ಹೋದಾಗ ಸಹ 1 ಜೂನಿನಿಂದ ಅದೇ ಸರ್ವಿಸನ್ನು ನಾವು ಕಂಟಿನ್ಯೂ ಮಾಡಬೇಕು ಅಂತ ಬಯಸಿದ್ದೇವೆ. ಏನೇ ಆಗಲಿ, ಹಳೆಯ ಆಸ್ಪತ್ರೆಯ ಕಟ್ಟಡವನ್ನು ನೋಡುವಾಗ ಜನರ ಮನಸ್ಸು ಹಲವಾರು ಸಂಗತಿಗಳನ್ನು ಮೆಲುಕು ಹಾಕುತ್ತದೆ. ವೈದ್ಯರು ಮತ್ತು ಸಿಬ್ಬಂದಿ 10 ಹಲವು ಸಿಹಿ ಕಹಿ ನೆನಪುಗಳೊಂದಿಗೆ ಹೊಸ ಆಸ್ಪತ್ರೆಯಲ್ಲಿ ಸೇವೆಗೆ ಸಿದ್ಧರಾಗಿದ್ದಾರೆ. ಪ್ರಮೋದ್ ಸುವರ್ಣ, ನಮ್ಮ ಗುಡ್ ಲೈಫ್ 24/7 ಉಡುಪಿ.